ಕಲ್ಲು ಗಣಿಗಾರಿಕೆಗೆ ಸರ್ಕಾರ ವಿಧಿಸಿರುವ ಹೊಸ ನಿಯಮಗಳು ಮತ್ತು ಷರತ್ತುಗಳು ಅರ್ಥಹೀನ ಮತ್ತು ಗೊಂದಲಮಯವಾಗಿದ್ದು ಅದನ್ನು ತಕ್ಷಣ ಹಿಂತೆಗೆದುಕೊಳ್ಳಬೇಕು ಹಾಗೂ ಪುನರಾರಂಭಕ್ಕೆ ಕೂಡಲೇ ಅನುಮತಿ ನೀಡಬೇಕು ಅಂತ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲಾ ಕ್ವಾರಿ ಮಾಲೀಕರ ಸಂಘದ ಅಧ್ಯಕ್ಷ ಮನೋಜ್ ಶೆಟ್ಟಿ ಆಗ್ರಹಿಸಿದ್ದಾರೆ. ಈ ಬಗ್ಗೆ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು 5 ಎಕರೆ ಅಥವಾ ಅದಕ್ಕಿಂತ ಕಡಿಮೆ ಜಾಗ ಹೊಂದಿರುವ ಸಣ್ಣ ಕ್ವಾರಿ ಮಾಲೀಕರಿಗೆ ಡಿಜಿಎಂಎಸ್ನಿಂದ ಅನುಮತಿ ಪಡೆಯುವುದರಿಂದ ವಿನಾಯಿತಿ ನೀಡಲು ನಿರ್ದಿಷ್ಟವಾಗಿ ನಿಯಮಗಳಲ್ಲಿ ಬದಲಾವಣೆಗಳನ್ನು ಮಾಡಿ ರಾಜ್ಯ ಸರ್ಕಾರ ಕಾನೂನಿನಲ್ಲಿ ಸ್ಪಷ್ಟತೆಯನ್ನ ತರಬೇಕು ಅಂತ ಹೇಳಿದರು. ನಮಗೆ ತಿಳಿದ ಮಟ್ಟಿಗೆ ಅದು ಈ ಎರಡು ಕಡೆ ನಡೆದಂತ ಸ್ಫೋಟ ಏನಿದೆ ಅದು ಎರಡು ಕಡೆ ಕ್ವಾರಿಯಲ್ಲಿ ನಡೆದಂತ ಇಲ್ಲಾಂದ್ರೆ ಮೈನಲ್ಲಿ ನಡೆದಂತ ಸ್ಫೋಟಗಳಾಗಿದ್ದು, ಅದು ಕ್ವಾರಿ ಬಿಟ್ಟು ಹೊರಗೆ ನಡೆದಂತ ಸ್ಫೋಟಗಳಾಗಿದ್ದು. ಕ್ವಾರಿಯಲ್ಲಿ ಉಪಯೋಗಿಸುವ ಸ್ಫೋಟಕಗಳನ್ನು ತುಂಬಿಕೊಂಡು ಬಂದಂತ ವೆಹಿಕಲ್ ಇರ್ಬೋದು. ಎರಡು ಕಡೆ, ಒಂದು ಕಡೆ ವೆಹಿಕಲ್ ಇತ್ತು, ಇನ್ನೊಂದು ಕಡೆ ಬಹುಶಃ ಕ್ವಾರಿಯಲ್ಲಿ ಇರುವಂತ ಎಕ್ಸೆಸ್ ಕೆಲವು ಇದ್ದಂಥದನ್ನು ಡಿಸ್ಟ್ರಾಯ್ ಮಾಡುವ ಒಂದು ಟೈಮಲ್ಲಿ ಆದಂತ ಒಂದು ಇಶ್ಯೂ ಆಗಿರ್ಬೋದು. ಇದಕ್ಕೆ ಈಗ ಇದರ ಹಿನ್ನೆಲೆಯಲ್ಲಿ ಸರ್ಕಾರ ಏನ್ ಮಾಡಿದೆ ಅಂತ ಹೇಳಿದ್ರೆ, ನಮಗೆ ಡಿಜಿಎಂಎಸ್ ಅಂದ್ರೆ ಡೈರೆಕ್ಟರ್ ಜನರಲ್ ಆಫ್ ಮೈನ್ ಸೇಫ್ಟಿ ಅಂತ ಒಂದು ಭಾರತ ಸರ್ಕಾರದ ಒಂದು ಅಂಗಸಂಸ್ಥೆ ಇದೆ. ಇದರ ಲೈಸೆನ್ಸ್ ಪಡೆದು ನೀವು ನಿಮ್ಮ ಉದ್ಯಮವನ್ನು ನಡೆಸಬೇಕು ಅಂತ ಹೇಳುವ ಒಂದು ಕರಾರು. ಈ ವೇಳೆ ಸಂಘದ ಉಡುಪಿ ಅಧ್ಯಾಯದ ಅಧ್ಯಕ್ಷ ಸತೀಶ್ ಕಿನಿ, ಉಪಾಧ್ಯಕ್ಷರಾದ ರವೀಂದ್ರ ಶೆಟ್ಟಿ, ಕೆಸಿ ಕಾಮತ್, ಖಜಾಂಜಿ, ಸಾಜು ನೀಲಿಯಾರ, ಕಾರ್ಯದರ್ಶಿ ಮೋಹನ್ ಅಮೀನ್ ಉಪಸ್ಥಿತರಿದ್ದರು.